ಅಮೃತ ಸ್ವಸಹಾಯ ಕಿರು ಉದ್ದಿಮೆ ಯೋಜನೆಯಡಿ ಜಿಲ್ಲೆಗೆ 1.85 ಕೋಟಿ ರೂಪಾಯಿ ಮೊತ್ತ ಬಿಡುಗಡೆಯಾಗಿದ್ದು, ಮಹಿಳೆಯ ಉದ್ದಿಮೆಯಿಂದ ಗ್ರಾಮೀಣ ಪ್ರದೇಶದ ಚಿತ್ರಣವೇ ಬದಲಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಮೃತ ಸ್ವಸಹಾಯ ಕಿರು ಉದ್ದಿಮೆ ಯೋಜನೆಯಡಿ ಸ್ವಸಹಾಯ ಸಂಘಗಳಿಗೆ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಯೋಜನೆಯಡಿ 185 ಸ್ವಸಹಾಯ ಗುಂಪುಗಳನ್ನು ಆಯ್ಕೆ ಮಾಡುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಮೊದಲಾಗಿ ಚೆಕ್ ವಿತರಿಸುತ್ತಿದೆ. ಗುಂಪುಗಳಲ್ಲಿ ತಾವು ಪಡೆದ ಬಂಡವಾಳವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಉಭಯ ಜಿಲ್ಲೆಯಲ್ಲಿ ಮಹಿಳಾ ಜಾಗೃತಿ ದೊಡ್ಡ ಪ್ರಮಾಣದಲ್ಲಿ ಇದ್ದು, ಇದರಿಂದ ಸಮಾಜದಲ್ಲಿಯೂ ಜಾಗೃತಿ ಉಂಟಾಗಿದೆ ಎಂದರು. ಅಮೃತ ಮಹೋತ್ಸವವನ್ನು ಕಣ್ಮುಂದೆ ಇಟ್ಟುಕೊಂಡು 10 ಹಲವು ಕಾರ್ಯಕ್ರಮಗಳನ್ನು, 10 ಹಲವು ಅಭಿವೃದ್ಧಿಯ ಯೋಜನೆಗಳನ್ನು ದೇಶಾದ್ಯಂತ ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಆಗಸ್ಟ್ 15ನೇ ತಾರೀಕಿನ ಬೆಂಗಳೂರಿನ ಭಾಷಣದ ಸಂದರ್ಭದಲ್ಲಿ ಅಮೃತ್ ಅನ್ನುವಂಥ ಹೆಸರಿನಡಿನಲ್ಲಿ ಹಲವು ಯೋಜನೆಗಳನ್ನು ಪ್ರಕಟ ಮಾಡಿದರು. ಮುಂದಿನ 1 ವರ್ಷಗಳ ಅವಧಿಯಲ್ಲಿ ಅಮೃತ್ ಅನ್ನುವಂಥ ಹೆಸರಿನಡಿನಲ್ಲಿ ಎಲ್ಲ ಇಲಾಖೆಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಕಾರ್ಯಕ್ರಮಗಳು ನಡೀಬೇಕು ಅಂತ ಅಮೃತ್ ಗ್ರಾಮ ಪಂಚಾಯಿತಿಗಳು ಅಂತೇಳಿ ಘೋಷಣೆ ಮಾಡಿದರು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿ ಅದಕ್ಕೆ ವಿಶೇಷವಾದಂಥ ಅನುದಾನಗಳನ್ನು ಕೊಟ್ಟಿದ್ದು ನಿಮಗೆ ಗೊತ್ತಿದೆ. ಅಮೃತ್ ಅಂಗನವಾಡಿಗಳು ಅಂತೇಳಿ ಘೋಷಣೆ ಮಾಡಿದರು. ಅಮೃತ್ ಆಸ್ಪತ್ರೆಗಳು ಅಂತ ಘೋಷಣೆ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸುವಂಥ ಪ್ರಯತ್ನಗಳು ನಡೆಯಿತು. ಈ ರೀತಿ ವಸತಿ ಯೋಜನೆಗಳನ್ನು ಪ್ರಕಟ ಮಾಡಿದರು, ಶಿಕ್ಷಣದಲ್ಲಿ ಪ್ರಕಟ ಮಾಡಿದರು. ಎಲ್ಲ ವಿಭಾಗಗಳಲ್ಲಿ ಅಮೃತ್ ಅನ್ನುವಂಥ ಹೆಸರಿನಾಡಿನಲ್ಲಿ ವಿಶೇಷವಾದಂಥ ಯೋಜನೆಗಳನ್ನು ಕೊಟ್ಟೋದಕ್ಕೆ ಅನುದಾನಗಳನ್ನು ಕೊಟ್ಟರು. ಅದರಲ್ಲಿ ಒಂದು ವಿಶೇಷವಾಗಿ ಸ್ವಸಹಾಯ ಗುಂಪುಗಳಿಗೆ, ಉದ್ಯಮಗಳಿಗೆ ಕೊಡುವಂಥ ಯೋಜನೆ ಅಡಿನಲ್ಲಿ ಇವತ್ತು ಅಮೃತ್ ಸ್ವಸಹಾಯ ಯೋಜನೆ ಎನ್ನುವಂಥ ಯೋಜನೆಯನ್ನು ಕೊಟ್ಟು ರಾಜ್ಯದಲ್ಲಿರುವಂಥ ಎಲ್ಲ ಸ್ತ್ರೀ ಶಕ್ತಿ ಗುಂಪುಗಳಿಗೆ ತಲಾ 1 ಲಕ್ಷ ರೂಪಾಯಿ ಅನುದಾನವನ್ನು ಕೊಡುವಂಥ ಯೋಜನೆಯನ್ನು ಸರ್ಕಾರ ಪ್ರಕಟ ಮಾಡಿದೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ವೇದವ್ಯಾಸ್ ಕಾಮತ್, ಮುಖ್ಯಮಂತ್ರಿಯವರ ದೂರದೃಷ್ಟಿತ್ವ ಯೋಜನೆ ಜಿಲ್ಲೆಯಲ್ಲಿ ಯಶಸ್ವಿ ಅನುಷ್ಠಾನವಾಗಿದೆ. ಮಹಿಳೆಯರನ್ನ ಮುಖ್ಯ ವಾಹಿನಿಗೆ ತರುವಲ್ಲಿ ಯೋಜನೆ ಹೆಚ್ಚು ಮಹತ್ವದಾಗಿದೆ. ನಗರ ಪ್ರದೇಶದ ಸ್ವಸಹಾಯ ಗುಂಪುಗಳಿಗೂ ಈ ಯೋಜನೆ ಅನ್ವಯಿಸಬೇಕಿದೆ ಎಂದರು. ಒಂದು ಸ್ವಸಹಾಯ ಸಂಘ ಕನಿಷ್ಠ 10 ವರ್ಷಕ್ಕಿಂತ ಮೇಲ್ಪಟ್ಟಂತ ಸ್ವಸಹಾಯ ಸಂಘ ಆಗಿರಬೇಕು. ಬ್ಯಾಂಕಿನಲ್ಲಿ ಲೋನ್ ಅನ್ನು ಪಡ್ಕೊಂಡು ಅವರು ಈ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು. ಈ ಎಲ್ಲ ಮಾನದಂಡಗಳನ್ನು ಅವರು ಸರ್ಕಾರದ ಮಾನದಂಡವನ್ನು ಇಟ್ಟುಕೊಂಡು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇವತ್ತು ನನಗೆ ಕಾಣ್ತದೆ ಇಡೀ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ಸ್ವಸಹಾಯ ಸಂಘದ ಗುಂಪನ್ನು ಆಯ್ಕೆ ಮಾಡಿ ಇವತ್ತು ಚೆಕ್ ವಿತರಿಸುವಂಥ ಕೆಲಸ ಕಾರ್ಯಗಳನ್ನು ಜಿಲ್ಲಾ ಪಂಚಾಯತ್ ಕಡೆಯಿಂದ ಯಶಸ್ವಿಯಾಗಿ ಆಗ್ತಾ ಇದೆ. ಹಾಗಾಗಿ ನಾನು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅವರೆಲ್ಲ ತಂಡದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಸರಿಸುಮಾರು 240 ಸ್ವಸಹಾಯ ಸಂಘಗಳನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಜೋಡಿಸಿಕೊಂಡು ಅದರಲ್ಲಿ 185 ಸಂಘಗಳನ್ನು ಆಯ್ಕೆ ಮಾಡಿ ಅವರಿಗೆ ತಲಾ 1 ಲಕ್ಷ ರೂಪಾಯಿ, ಹಾಗೆ ಇವತ್ತು 1,85 ಲಕ್ಷ ರೂಪಾಯಿಯನ್ನು ಇವತ್ತು ಈ ವೇದಿಕೆ ಮುಖಾಂತರ ಮಾನ್ಯ ಸಚಿವರು ಚೆಕ್ ವಿತರಿಸುವ ಮುಖಾಂತರ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶದಲ್ಲಿ ಮಹಿಳೆಯರನ್ನ ಹಲವಾರು ಕಡೆಗಳಲ್ಲಿ ನಾವು ಮುಖ್ಯವಾಹಿನಿಗಳಿಗೆ ತರಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳುವಂಥ ನಿರಂತರವಾದ ಭಾಷಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬಹುದು ಅಂತ ಹೇಳುವಂಥ ಚಿಂತನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ನೆಲೆಯಲ್ಲಿ ಬಂದು ಒಂದೆರಡು ಮಾತಾಡಲಿಕ್ಕೆ ಕೂಡ. ಈ ಸಂದರ್ಭ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಸಹಾಯ ಆಯುಕ್ತ ಮದನ್ ಮೋಹನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪಾಪಾ ಭೋವಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.